ಡೀಲ್ ಇದೆ. ಒಂದಲ್ಲ 10 ಮಾಡ್ತೇನೆ. ಕೆಲಸ ಮಾತ್ರ ಪಕ್ಕ ಆಗ್ಬೇಕು. ಮಾಲ್ ಸೇಫ್ ಆಗಿ ರೀಚ್ ಆಗ್ಬೇಕು. ಆಗುತ್ತೆ. ಜೋರು ಮಳೆ ಬರುವಾಗಲೇ ಈ ಕೆಲಸ ಆಗ್ಬೇಕು. ಮಳೆ ಅಲ್ಲ, ಸುನಾಮಿ ಬಂದ್ರು ಹೆದ್ರಲ್ಲ. ನಿಮ್ಮ ಕೆಲಸ ಆಗುತ್ತೆ. ಜಾಗ ಹೇಳಿ. ಆ ಜಾಗ ಮಾತ್ರ ತುಂಬಾ ಡೇಂಜರಸ್ ಜಾಗ. ಯಾಕೆ? ಆ ಜಾಗದಲ್ಲಿ ಯಾವತ್ತೂ ಕ್ಯಾಮರಾ ಕಣ್ಣುಗಳು ತಿರುಗುತ್ತಾನೇ ಇರುತ್ತವೆ. ಎಷ್ಟೋ ಸಲ ಆ ಜಾಗಕ್ಕೆ ಬಂದವರು ಅರ್ಧದಲ್ಲೇ ವಾಪಸ್ ಹೋಗಿದ್ದಾರೆ. ಅಂತ ಜಾಗ ಯಾವುದು? ಅದು ಪಂಪ್ ವೆಲ್. ಯಾವುದು? ಪಂಪ್ ವೆಲ್. ಎಂತ? ಪಂಪೆಲ್ಲ? ಪಂಪೆಲ್ಲ ಆಗುದಿಲ್ಲ ಎಬೆ. ಪಂಪೆಲ್ಗೆಲ್ಲ ಆಗುದಿಲ್ಲ. ಬಾರ ಬಾರ, ಇನ್ನೊಂದು 20 ಟ್ಯೂಬ್ ತಂದ್ರೆ ಸಾಕ. ಅಲ್ಲಿಗೆಲ್ಲ ನಾನು ಬರುದಿಲ್ಲ. ಮಕ್ಕಳದ್ದು ಚೊರೆಯ ಪಂಪೆಲಲ್ಲಿ ಈಜಾಡ್ಬೇಕಂತೆಯ. ನಿನ್ನದೆಂತದ ಲಾಟ್ ಪೊಟ್ಟಿ ಇಲ್ಲೆಲ್ಲ.